ರಾಮ 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 ಹರೇ ಹರೇ. ಸೊ ಇಷ್ಟವರೆಗೂ ಈ ಅಧ್ಯಾಯದಲ್ಲಿ ಭಗವಾನ್ ವಿಷ್ಣು ಸೊ ಅವರು ಸ್ವತಃ ಬಂದಿದ್ದಾರೆ ಇಂದ್ರನೊಟ್ಟಿಗೆ. ಮತ್ತೆ ಅವರು ಈಗ ಪೃಥು ಮಹಾರಾಜರು ಉಪದೇಶಿಸ್ತಾ ಇದ್ದಾರೆ. ಸೊ ನಾನು ನಿನ್ನೆ ಕೂಡ ಕೇಳಿದ್ದು, ದೇವೋತ್ತಮ ಪರಮ ಪುರುಷ ಭಗವಾನ್ ವಿಷ್ಣುವು ಹೇಳಿದನು, ನನ್ನ ಪ್ರೀತಿಯ ಪೃಥು ಮಹಾರಾಜನೇ, ಸ್ವರ್ಗದ ಒಡೆಯನಾದ ಇಂದ್ರನು ನಿನ್ನ ಶತಯಾಗಾಚರಣೆಯನ್ನು ಭಂಗಪಡಿಸಿದ್ದಾನೆ. ಈಗ ನಿನ್ನಿಂದ ಕ್ಷಮೆಯನ್ನು ಪಡೆಯಬೇಕೆಂದು ನನ್ನೊಂದಿಗೆ ಬಂದಿದ್ದಾನೆ. ಆದ್ದರಿಂದ ಅವನನ್ನು ಕ್ಷಮಿಸು. ಮಹಾರಾಜನೇ, ಮಾನವರಲ್ಲಿ ಮೇಧಾವಿಯಾಗಿರುವವನನ್ನು ಹಾಗೂ ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಉತ್ಸುಕನಾಗಿರುವವನನ್ನು ಅತ್ಯುತ್ತಮನೆಂದು ಪರಿಗಣಿಸಲಾಗುತ್ತದೆ. ಹಾಗೆ ನರೋತ್ತಮ ಎನಿಸಿದವನು ಎಂದಿಗೂ ಇತರರ ಬಗೆಗೆ ಅಸೂಯೆ ಪಡುವುದಿಲ್ಲ. ಮೇಧಾವಿಗಳು ಸದಾಕಾಲವು ಈ ದೇಹವು ಆತ್ಮನಿಂದ ಬೇರೆಯಾದದ್ದು ಎಂಬ ಅರಿವನ್ನು ಹೊಂದಿರುತ್ತಾರೆ. ಸೊ ಅದನ್ನು ಮುಂದುವರಿಸ್ತಾ ಇವತ್ತು, ಪೂರ್ವಾಚಾರ್ಯರ ಉಪದೇಶಗಳನ್ನು ಅನುಸರಿಸಿ ಪ್ರಗತಿ ಸಾಧಿಸಿದ ನಿನ್ನಂತಹ ಪುರುಷ ಶ್ರೇಷ್ಠನು ನನ್ನ ಮಾಯಾಶಕ್ತಿಯ ಪ್ರಭಾವದ ಸೆಳೆತಕ್ಕೆ ಸಿಲುಕಿಕೊಂಡು ಬಿಡುವುದಾದರೆ ನೀನು ಸಾಧಿಸಿರುವ ಪ್ರಗತಿಯೆಲ್ಲವೂ ಕೇವಲ ವ್ಯರ್ಥ ಕಾಲಹರಣ ಎಂದು ಭಾವಿಸಬಹುದು. ಯಾರು ಜೀವನದ ದೇಹಾತ್ಮವಾದವನ್ನು ಕುರಿತು ಪೂರ್ಣವಾಗಿ ತಿಳಿದುಕೊಂಡಿರುವರೋ, ಈ ದೇಹವು ಅವಿದ್ಯೆಯಿಂದ ಮಾಯಾಶಕ್ತಿಯ ಫಲವಾದ ಕಾಮನೆ ಮತ್ತು ಕರ್ಮಗಳಿಂದ ರಚಿತವಾಗಿದೆ ಎಂದು ಅರಿತಿರುವರೋ, ಅವರು ದೇಹವನ್ನು ಕುರಿತು ಅತ್ಯಾಸಕ್ತರಾಗಿರುವುದಿಲ್ಲ. ಸೊ ಅತ್ಯಾಸಕ್ತರಾಗಿರುವುದಿಲ್ಲ. ಸೊ ಒಂದು ರೀತಿಯಾಗಿದ್ರೆ ಪೃಥು ಮಹಾರಾಜರು ಇಷ್ಟು ಶ್ರಮ, ಇಷ್ಟು ಚಟುವಟಿಕೆಗಳು, ಸೊ ಮೊದಲಿಂದಲೇ ನಾವು ಕೇಳಿದ್ದು ಹೇಗೆ ಅವರು ಜನರನ್ನು, ಅವರು ಅವತರಿಸಿದ ಸಮಯದಲ್ಲಿ ಅವರ ತಂದೆ ಆಳ್ವಿಕೆ ಪರಿಣಾಮವಾಗಿ ಒಂದು ರೀತಿ ಜನರು ಕೂಡ ಸ್ವಲ್ಪ ಅಧರ್ಮದ ಪ್ರಭಾವದಲ್ಲಿದ್ದರು. ಮತ್ತೆ ಹಾಗಾಗಿ ಭೂದೇವಿ ಏನು ಅವರಿಗೆ ಅಗತ್ಯಗಳನ್ನು ಕೊಡಲಿಲ್ಲ. ಸೊ ನಂತರ ಪೃಥು ಮಹಾರಾಜರು ಅವರನ್ನೇ ಶಿಕ್ಷೆ ಕೊಡಕ್ಕೆ ತಯಾರಾಗಿ ಮತ್ತೆ ಅವರಿಂದ ಎಲ್ಲ ಏನ್ ಬೇಕು ಜನರ ಅಗತ್ಯಗಳು ಅದೆಲ್ಲ ಪೂರೈಕೆ ಮಾಡಿದ್ರು. ಸೊ ನಂತರ ಹೀಗೆ ಯಾಗಗಳು ಒಂದಾದ್ಮೇಲೆ ಒಂದು ಅಶ್ವಮೇಧ ಯಾಗಗಳು 99 ಮಾಡಿದ್ರು ಅಂತ ಕೇಳ್ತೀನಿ. ಸೊ ಇಲ್ಲಿ ಸ್ಪಷ್ಟವಾಗಿ ಭಗವಂತನು ಹೇಳ್ತಾ ಇರೋದು ಹೀಗೆ, ಈ ಎಲ್ಲ ಕಾರ್ಯಗಳು ಧರ್ಮ ಸ್ವಾನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸೂಯ ನ ಉತ್ಪಾದಯೇ ಯತಿರತಿಂ ಶ್ರಮ ಏವಹಿ ಕೇವಲ. ಸೊ ಧರ್ಮ ಅಂದರೆ ನಾವು ಮಾಡುವ ಚಟುವಟಿಕೆಗಳು ಕೂಡ ಒಂದು ರೀತಿಯ ಧರ್ಮವೇ. ಸೊ ಒಂದ್ಸಲ ಜನರು ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಜನರು. ನಿಮ್ಮ ಕೆಲಸ ಮಾಡೋದೇ ಅದೇ ನಿಮಗೆ ಧರ್ಮ, ಅದೇ ನಿಮಗೆ ವೈಕುಂಠ, ನಿಮಗೆ ಅದೇ ಕೈಲಾಸ, ಈ ರೀತಿ ಜನರು ಹೇಳೋದು ಕೂಡ ಇದೆ. ಸೊ ಎನಿವೆ, ಸೊ ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು, ಏನಾದ್ರೂ ಮಾಡುವುದು ತೊಂದರೆ ಇಲ್ಲ, ಆದ್ರೆ ಮಾಡೋದ್ರಿಂದ ಉದ್ದೇಶ ಏನು ಅಂದ್ರೆ, ನಾವು ನಮ್ಮ ಮೂಲ ಸ್ಥಿತಿಗೆ ನಾವು ಬರಬೇಕು. ಈ ಭಗವಂತನ ಪರಮಾತ್ಮ ಮಾಯಾಶಕ್ತಿ ಹಿಡಿತದಿಂದ ಹೊರಗೆ ಬರಬೇಕು. ಸೊ ಅದರಿಂದ ಹೊರಗೆ ಬಂದ್ರೆ ಅವಾಗ ನಾವು ಮಾಡ್ತಾ ಇರೋ ಚಟುವಟಿಕೆಗಳು ಅದು ಲೌಕಿಕವಾಗ್ಬೋದು, ಇಲ್ಲಾಂದ್ರೆ ವೈದಿಕವಾಗ್ಬೋದು, ಬೇರೆ ಬೇರೆ ರೀತಿ ಚಟುವಟಿಕೆಗಳು. ಸೊ ಒಂದೊಂದು ವೇದ ಗ್ರಂಥಗಳ ಅನುಸಾರವಾಗಿ ಅದು ವೈದಿಕ ಧರ್ಮಾಚರಣೆಗಳು ಅಂತ ಅಂದ್ಕೊಳ್ಬೋದು. ಲೌಕಿಕವಾಗಿ ನಾವು ಪ್ರಪಂಚದಲ್ಲಿ ಇಲ್ಲಿ ನಮ್ಮ ಕರ್ತವ್ಯಗಳು ಅಂತ ಮಾಡ್ತಾ ಇರೋದು ಲೌಕಿಕ ಚಟುವಟಿಕೆ, ಲೌಕಿಕ ವೈದಿಕ ಯಾವ್ದಾದ್ರು ಆಗಿರ್ಬೋದು. ಸೊ ಅದರ ಉದ್ದೇಶ ಒಂದೇ, ಅದರ ಉದ್ದೇಶ ಈ ಪರಮಾತ್ಮಕ ಶಕ್ತಿಯಿಂದ ನಾವು ಹೊರಗೆ ಬರಬೇಕು, ನಮ್ಮ ಮೂಲ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇವರ ಬಗ್ಗೆ ಹೇಳ್ತಾ ಇರೋದು, ಪೃಥು ಮಹಾರಾಜರ ಬಗ್ಗೆ ಅವರು ಸಾಕಷ್ಟು ಮಾಡಿದ್ದಾರೆ. ಅವರೇನೋ ಅದು ಸ್ವಯಂ ಯೋಜಿತವಾಗಿ ಅವರು ಸ್ವತಂತ್ರವಾಗಿ ಮಾಡಿದ್ದಲ್ಲ. ಅವರು ಎಲ್ಲ ಪ್ರತಿಯೊಂದು ಇಲ್ಲಿ ಹಿಂದಿನ ಆಚಾರ್ಯರು, ಹಿಂದಿನ ಅಧಿಕಾರಿಗಳು, ಸೊ ಅವರನ್ನು ಅನುಸರಿಸ್ತಾ ಅವರ ಆಶ್ರಯದಲ್ಲಿ ಇವರು ಮಾಡಿದ್ದು. ಸೊ ಆದರೂ ಆ ಎಲ್ಲ ಮಾಡೋ ಚಟುವಟಿಕೆಗಳಿಗೆ ಒಂದು ಉದ್ದೇಶ ಇದೆ. ಉದ್ದೇಶ ಅಂದ್ರೆ ಹೇಳ್ತಾ ಇರೋದು ಇಲ್ಲಿ ಅವರು ಈ ಬ್ರಹ್ಮಾತ್ಮಕ ಶಕ್ತಿಯಿಂದ ಹೊರಗೆ ಬರಬೇಕು. ಸೊ ಬ್ರಹ್ಮಾತ್ಮಕ ಶಕ್ತಿ ಅಷ್ಟು ಸುಲಭ ಅಲ್ಲ, ಈ ಭಗವಂತನ ಬ್ರಹ್ಮಾತ್ಮಕ ಶಕ್ತಿಯಿಂದ ನಾವು ಹೊರ ಬರೋಕೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ,
ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಈ ಬ್ರಹ್ಮಾತ್ಮಕ ಶಕ್ತಿ ನನ್ನದು, ಇದು ನನ್ನ ಶಕ್ತಿ, ಇದು ಭಗವಂತನ ಶಕ್ತಿ, ಮಾಯಾ ಶಕ್ತಿ. ಭಗವಂತ ಹೇಳೋದು ದುರತ್ಯಯ, ಇದು ಬಹಳ ಬಹಳ ಕಠಿಣವಾದದ್ದು, ಕಷ್ಟಕರವಾದದ್ದು. ಸೊ ಆದರೂ ಆದರೂ ನಾವು ಈಗ ಮನುಷ್ಯ ಜನ್ಮ ಭಗವಂತನ ಕೊಟ್ಟಿದ್ದಾನೆ, ನಮಗೆ ಇದು ಹೋರಾಟ, ಸ್ಟ್ರಗಲ್. ಒಂದ್ಸಲ ಹೇಳ್ತಾರಲ್ಲ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ. ಹೌದು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಕರ್ಷತಿ ಅಂದ್ರೆ ಹಾಗೆ ರೀತಿ ಸ್ಟ್ರಗಲ್. ಸೊ ಈ ದೇಹದ ಇದರಲ್ಲಿ ನಾವು ಸಂಯೋಜನೆಯಲ್ಲಿ ಸಿಕ್ಕಿ ಈ ಮನಸ್ಸು, ಈ ದೇಹ, ಬುದ್ಧಿ, ಇದರಲ್ಲಿ ನಾವು ಇದರ ಎಷ್ಟೋ ಸಹಜವಾಗಿ ಆಸೆಗಳಿದೆ, ಕಾಮನೆಗಳಿದೆ. ಸೊ ಇಲ್ಲಿ ಹೇಳ್ತಾ ಇರೋದು ಇದೆಲ್ಲವೂ ಕೂಡ ಈ ಭೌತಿಕ ದೇಹದಿಂದ ನಾವು ಇಚ್ಛೆ ಪಟ್ಟಿದ್ದೇವೆ. ಇಚ್ಛೆಗಳು ನಮ್ದು ಸತತವಾಗಿ ಬರ್ತಾ ಇರುತ್ತೆ. ನಮ್ದು ಒಂದು ಫೌಂಟೇನ್ ಇದ್ದಾಗೆ, ಫೌಂಟೇನ್ ನೀರು ಬರ್ತಾ ಇರುತ್ತೆ, ಚಿಮುಕ್ತಾ ಇರುತ್ತೆ ಮೇಲೆ. ಸೊ ಅದೇ ರೀತಿಯಲ್ಲಿ ನಮ್ಮ ಹೃದಯ ಅಂತರಾಳದಿಂದ ನಮಗೆ ಇಚ್ಛೆಗಳಿದೆ. ಇದು ಜನ್ಮ ಜನ್ಮಾಂತರ ಇದು ಬರ್ತಾ ಇದ್ದೇ ಇದೆ. ಸೊ ಅದ್ರ ಸರಿಯಾಗಿ ನಮ್ಗೆ ದೇಹ ಸಿಗುತ್ತೆ. ಸೊ ನಮಗೆ ಹಿಂದೆ ಜನ್ಮಗಳ ಪರಿಣಾಮವಾಗಿ ಈಗ ನಮಗೆ ಅದನ್ನು ಪೂರೈಸುವ ಒಂದು ದೇಹ ಸಿಗುತ್ತೆ. ಮತ್ತೆ ಭಗವಂತನು ಅದನ್ನು ಪೂರೈಕೆ ಮಾಡುವ ಒಂದು ಸನ್ನಿವೇಶಗಳು ನಮಗೆ ಒದಗಿಸಿಕೊಡ್ತಾನೆ. ಸೊ ಆಗ ನಾವು ಆ ಇಚ್ಛೆಗಳನ್ನ ಪೂರೈಕೆ ಮಾಡ್ತೇವೆ. ಸೊ ಇದೊಂದು ಚಕ್ರ, ಈ ಚಕ್ರ. ನಮ್ಮ ಇಚ್ಛೆಗಳು, ಆ ಇಚ್ಛೆಗಳ ಪ್ರಭಾವವಾಗಿ ನಮಗೆ ದೇಹ ಸಿಗೋದು, ಮತ್ತೆ ನಮಗೆ ಮತ್ತೆ ಇದರಲ್ಲೂ ಕೂಡ ಮತ್ತೆ ಇಚ್ಛೆಗಳು. ಸೊ ಇದು ಕಂಟಿನ್ಯೂ ಆಗ್ತಾ ಇದೆ. ಇದೊಂಥರ ಒಂದು ಚಕ್ರದಲ್ಲಿ ಸಿಕ್ಕಿದೇನೋ ಇಚ್ಛೆಗಳು, ಮತ್ತೆ ನಾವು ಮಾಡೋ ಚಟುವಟಿಕೆಗಳಿಂದ ಪುಣ್ಯ ಪಾಪ ಕರ್ಮಫಲ. ಅದರಿಂದ ನಂತರ ನಮಗೆ ಮತ್ತೆ ಇನ್ನ ಹೊಸ ದೇಹ, ಮತ್ತೆ ಇನ್ನ ಹೊಸ ಸ್ಥಿತಿ. ಸೊ ಇದು ಕಂಟಿನ್ಯೂ ಆಯ್ತು. ಪುನರಪಿ ಜನನಂ ಪುನರಪಿ ಮರಣಂ, ಇದಕ್ಕೆ ಅಂತ್ಯವೇ ಇಲ್ಲ. ಸೊ ಹೇಗೆ ನಮ್ಮ ಮಲಗಿದ್ರು ಕೂಡ ನಮಗೆ ಕನಸಲ್ಲಿ ಕೂಡ ನಮ್ಗೆ ಇಚ್ಛೆಗಳು, ನಮಗೆ ಏನೋ ಆಸೆಗಳಿರುತ್ತವೆ. ಏನೋ ಈ ರೀತಿಯ ಆಹಾರ ತಿನ್ಬೇಕು, ಈ ರೀತಿಯ ಆನಂದ ಪಡಿಬೇಕು, ಈ ರೀತಿಯ ಇದು ಇಚ್ಛೆಗಳು ಅಲ್ಲೂ ಕೂಡ ಇದೆ. ಅಂದ್ರೆ ಇಚ್ಛೆಗಳು ಅಷ್ಟು ಸುಲಭವಾಗಿ ಅದನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಲಗುವ ಕೂಡ ಇದೆ. ಪ್ರತಿ ಕ್ಷಣ ಪ್ರತಿ ದೇಹ, ನಾವು ಆತ್ಮ ಏನಾದ್ರೂ ಕಾರ್ಯಗತವಾಗಿರ್ತೇನೋ, ಏನೋ ಚಟುವಟಿಕೆ ಮಾಡ್ತಾ ಇರ್ತೇನೆ. ಸೊ ಅದರ ಪರಿಣಾಮವಾಗಿ ಇಚ್ಛೆಗಳು ಬರ್ತಾ ಇರ್ತವೆ. ಸೊ ಇಲ್ಲಿ ಹೇಳ್ತಾ ಇರೋದು ಇದನ್ನ ನಾವು ಸ್ವಲ್ಪ ಅರ್ಥ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ಸೊ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಧೀರ್ ಮುನಿರುಚ್ಯತೆ. ಸ್ವಲ್ಪ ವ್ಯಕ್ತಿ ಬುದ್ಧಿವಂತರು ಅಂದ್ರೆ ಭಗವಂತನ ಹೇಳೋದು ಪ್ರಜಾಹಾತಿ ಯದಾ ಕಾಮ. ಸೊ ಅವರು ಈ ರೀತಿಯ ಭೌತಿಕ ಇಚ್ಛೆಗಳು, ಕಾಮನೆಗಳನ್ನ ಅವರು ಹೊರಗೆ ಹಾಕ್ಬಿಡ್ತಾರೆ. ಪ್ರಜಾಹಾತಿ ಅದನ್ನ ಅದನ್ನ ಹೊರಗೆ ಹಾಕ್ಬಿಡ್ತಾರೆ. ಪ್ರಜಾಹತಿ ಯದಾ ಕಾಮಾನ್. ಹೇಗೆ ಅವ್ರು ಮಾಡಕ್ ಸಾಧ್ಯ? ಯಾಕಂದ್ರೆ ಅವರು ಸರ್ವಾನ್ ಪಾರ್ಥ ಮನೋಗತ. ಸೊ ಅವರಿಗೆ ಆಗ ಪಾರ್ಥ ಅರ್ಜುನ ಅವರಿಗೆ ಸರಿಯಾಗಿ ಅದನ್ನ ವಿಶ್ಲೇಷಣೆ ಆಗಿದೆ, ಅವರಿಗೆ ಅನುಭವ ಆಗಿದೆ. ಅದು ಮನೋಗತ ಅಂದ್ರೆ ಮಾನಸಿಕ ಇದರಲ್ಲಿ ಸೃಷ್ಟಿಯಾಗುವ ಇದು ಮನಸ್ಸಿನಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸೊ ಸರ್ವಾನ್ ಪಾರ್ಥ ಮನೋಗತ, ಪ್ರತಿಯೊಂದು ಈ ತರ ಇಚ್ಛೆಗಳು, ಬಯಕೆಗಳು. ಸೊ ಅದು ಬರುತ್ತೆ ಅಂತ ನಾವು ಪೂರೈಕೆ ಮಾಡೋದು ಅಂತ ಅಲ್ಲ ನಾವು. ಸೊ ಇದು ಗುಣದ ಪ್ರಭಾವ. ಹಿಂದೆ ನಿನ್ನೆ ಶ್ಲೋಕಗಳು ಕೇಳಿದ್ದು ಗುಣ ಪ್ರಭಾವ ಇದೆ. ಆ ರೋಗ ಆಗ ಪ್ರಭಾವ ಇರೋದ್ರಿಂದ ಆ ಇಚ್ಛೆಗಳು ಆ ರೀತಿ ಉದ್ಭವ ಆಗುತ್ತೆ. ಸೊ ಹಾಗೆ ನಮ್ಮ ಸ್ಥಿತಿ ಈಗ ಆ ಗುಣಗಳಿಂದ ಮುಕ್ತವಾಗುತ್ತೆ. ಸೊ ಕೆಳ ಮಟ್ಟಿಗೆ ಗುಣ ಇದ್ದಷ್ಟು ಮಟ್ಟದ ಇಚ್ಛೆಗಳಿರ್ತವೆ, ಕೆಳಮಟ್ಟದ ಚಟುವಟಿಕೆಗಳು ಆಗ್ತವೆ. ಸೊ ನಮ್ಮ ಚಟುವಟಿಕೆ, ಆಲೋಚನೆ, ಮತ್ತೆ ಭಾವನೆ, ಮತ್ತೆ ಇಚ್ಛೆ, ಮತ್ತೆ ಕಾರ್ಯಗತವಾಗುತ್ತೆ. ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್, ಆಕ್ಟಿಂಗ್. ಮನಸ್ಸಿನಲ್ಲಿ ಮೊದಲು ಉದ್ಭವ ಆಗುತ್ತೆ ಒಂದು ಇಚ್ಛೆ, ಮತ್ತೆ ಅದರ ಯೋಚನೆ ಮಾಡ್ತಾ ಅದನ್ನ ಪಡಿಬೇಕು ಅಂತ ಒಂದು ಇದು ಜೋರಾದ ಒಂದು ಇಚ್ಛೆ ಆಗುತ್ತೆ. ಕೃಷ್ಣ ಗೀತೆಯಲ್ಲಿನ ಅದೇ ಇದರಲ್ಲಿ ವಿವರಣೆಗಳಲ್ಲಿ ಧ್ಯಾಯತೋ ವಿಷಯ ಪುಂಸಃ. ಮೊದಲಿಗೆ ಒಂದು ಇಂದ್ರಿಯ ವಸ್ತು ಬಗ್ಗೆ ಕೇವಲ ಒಂದು ಯೋಚನೆ, ಧ್ಯಾನ. ಮತ್ತೆ ಧ್ಯಾಯತೋ ವಿಷಯ ಪುಂಸಃ, ಧ್ಯಾಯತೋ ವಿಷಯ ಪುಂಸಃ. ನೆಕ್ಸ್ಟ್ ಏನ್ ಬರುತ್ತೆ ಶ್ಲೋಕ? ಅದು ಧ್ಯಾನ ಮಾಡ್ತಾ ಅದ್ರ ಮೇಲೆ ಬಲವಾದ ಇಚ್ಛೆ ಬೆಳೆಯುತ್ತೆ. ಸಂಗಸ್ತೇಷೂಪಜಾಯತೆ.
ಮತ್ತೆ ಸಂಘ, ಅದರ ಸಂಘ, ಅದರ ಒಂದು ಯೋಚನೆ, ಅದರ ಒಂದು ಇಂದ್ರಿಯ ಬಯಕೆ, ಅದ್ರ ಬಗ್ಗೆ ಇದು ಮಾಡ್ತಾ ಮಾಡ್ತಾ ಸಂಘ, ಹೆಚ್ಚಾಗಿ ಸಂಘಸ್ಥೇಷು ಭುಜಾಯತೆ, ಸಂಘಾತ್ ಸಂಜಾಯತೆ ಕಾಮಃ. ಆ ಸಂಘದಿಂದ, ಆ ಯೋಚನೆಯಿಂದ, ಆ ಒಂದು ಭೌತಿಕ ಇಚ್ಛೆಯಿಂದ ನಮಗೆ ಸಂಘಾತ್ ಸಂಜೆ ಕಾಮ, ಇಚ್ಛೆ, ಬಲವಾದ ಇಚ್ಛೆ ಆಗುತ್ತೆ. ನನಗೆ ಬೇಕೇ ಬೇಕು, ನನಗೆ ಇಂದ್ರಿಯ ವಸ್ತು ಪಡಿಲೇಬೇಕು ಅಂತ ನಮಗೆ ದೃಢವಾದ ಸಂಕಲ್ಪ. ಸಂಘಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ಬಿಜಾಯತೆ. ಅದೇ ಭೌತಿಕ ಇಚ್ಛೆಗಳು ಎಲ್ಲೋ ಪೂರೈಕೆ ಆಗೋದಿಲ್ಲ. ಅದು ನಮ್ಮ ಪ್ರಯತ್ನ ಇದ್ರು ಕೂಡ ಅದು ಕೆಲವೊಮ್ಮೆ ಆಗ್ಬೋದು, ಕೆಲವೊಮ್ಮೆ ಆಗೋದಿಲ್ಲ. ಸೊ ಅದು ಹೆಚ್ಚಾಗಿ ಅದು ನಿರಾಶೆಯಾಗುತ್ತೆ. ಸೊ ಅದಕ್ಕೆ ಭಗವಂತನ ಹೇಳ್ತಾನೆ ಕಾಮಾತ್ ಕ್ರೋಧೋ ಬಿಜಾಯತೆ. ಕ್ರೋಧ, ಕ್ರೋಧ ಅಂದ್ರೆ ಯಾರಿಗಾದ್ರೂ ಬೇರೆಯವ್ರಿಗೆ ಆಯ್ತು, ಅದು ಸಿಕ್ತು, ನನಗೆ ಸಿಗ್ಲಿಲ್ಲ ಅಂದ್ರೆ ನನಗೆ ಕ್ರೋಧ ಬರುತ್ತೆ, ಕೋಪ ಬರುತ್ತೆ. ಅಯ್ಯೋ ಅವ್ರಿಗೆ ಸಿಕ್ತು, ನನಗೆ ಸಿಗ್ಲಿಲ್ಲ, ಇಲ್ಲ ನನಗೆ ಸಿಗ್ಲಿಲ್ಲ ನನಗೆ. ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ. ಸೊ ಕ್ರೋಧ, ಈ ರೀತಿಯ ಒಂದು ನಿರಾಶೆ, ಈ ರೀತಿಯ ಒಂದು ಅತೃಪ್ತಿ ಮನೋಭಾವ ಆತರ ಇದ್ರೆ ಹೇಳುತ್ತೆ, ಏನಾಗುತ್ತೆ, ಕಾಮಾತ್ ಕ್ರೋಧ ಬಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ. ಸಮೋಹ ಅಂದ್ರೆ ಮೋಹ. ಈ ಭಗವಂತನ ಇನ್ನ ಭ್ರಾಂತಿ ಶಕ್ತಿ ಇನ್ನ ಹೆಚ್ಚಾಗುತ್ತೆ, ನಮ್ಮ ಬುದ್ಧಿಯನ್ನು ಇದು ಮುಚ್ಚಿಬಿಡುತ್ತೆ. ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ. ಸೊ ಸಮೋಹ, ಅದರಿಂದ ಸ್ಮೃತಿ, ಸ್ಮೃತಿ ಅಂದ್ರೆ ನೆನಪು, ನೆನಪು ನಮಗೆ ಯಾವುದು ಸರಿ, ಯಾವ್ದು ತಪ್ಪು, ಯಾವುದು ಇದು ಸರಿನಾ ತಪ್ಪ, ಒಂದು ವಿಶ್ಲೇಷಣೆ, ಒಂದು ಸ್ಮೃತಿ, ನೆನಪು. ಸೊ ನೆನಪು ಇದ್ರೆ, ಮೆಮೊರಿ ಸರಿಯಾಗಿದ್ರೆ, ಓಹ್ ಇಲ್ಲ ಇದು ಮಾಡಬೇಕು, ಇದು ಮಾಡಬಾರ್ದು. ಬುದ್ಧಿ ಮನಸ್ಸು ಇದೆಲ್ಲ ಪಕ್ಕದಲ್ಲೇ, ಮೂಲೆ ಬುದ್ಧಿ ನೆನಪು ಇದೆಲ್ಲ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ. ಸೊ ನೆನಪು ಹೋದಾಗ ನಾವು, ಅಯ್ಯೋ ಈ ವ್ಯಕ್ತಿ ನನಗೆ ಎಷ್ಟು ಹಿತೈಷಿ ಅಂತ ಇದ್ರು ನಾವು ಮರ್ತೋಗ್ಬಿಟ್ರೆ ನಾವು ಅವ್ರಿಗೆ ವೈರಿಗಳಾಗ್ಬೋದು. ಸ್ಮೃತಿ ಭ್ರಂಶ, ನೆನಪಿಲ್ಲ ನಮ್ಗೆ. ಅಯ್ಯೋ ಇವಾಗ ಮಕ್ಕಳು, ತಂದೆ ತಾಯಿಯರು, ಅಯ್ಯೋ ನಮಗೆ ಎಷ್ಟು ಅವರು ತ್ಯಾಗ ಮಾಡಿದ್ದಾರೆ, ಸೊ ಹಾಗಾಗಿ ಅವ್ರಿಗೆ ನಾವು ಏನೋ ಒಂದು ಮಾತಿನಲ್ಲಿ ನಾವು ಯಾಕೆ ಅವ್ರ ಜೊತೆ ಈ ತರ ಮಾಡ್ಕೊಳ್ಬೇಕು, ಇಲ್ಲ, ಅದೇ ಸ್ಮೃತಿ ಭ್ರಂಶ, ಇದು ನೆನಪಿಲ್ಲ. ಮತ್ತೆ ಹಾಗೆ ಬುದ್ಧಿನಾಶ, ಬುದ್ಧಿ ಅನ್ನೋದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು, ಅದು ಸರಿಯಾದ ರೀತಿ ಉಪಯೋಗಿಸೋದಿಲ್ಲ. ಸೊ ಕೇಳ್ತೇವೆ ನಾವು ಎಷ್ಟೋ ಅವರ ಮನೆಯಲ್ಲಿ ಒಂದು ಜಗಳದಲ್ಲಿ ಶೂಟಿಂಗ್, ಸೊ ಎಲ್ಲ ನೋಡ್ತೇವೆ, ಫ್ಯಾಮಿಲಿಯಲ್ಲೇ ಇದಾಗುತ್ತೆ. ಸುತಿರ್ ಭ್ರಂಶ ಬುದ್ಧಿನಾಶ ಆಗ್ಬಿಟ್ಟಿದೆ, ಬುದ್ಧಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದ್ರೆ ಸಂಪೂರ್ಣ ನಾಶ. ಸೊ ಹೀಗೆ ಒಂದೊಂದು ಈ ರೀತಿ ನಾವು ಹೇಗೆ ಮನಸ್ಸು, ಬುದ್ಧಿ, ಇಂದ್ರಿಯಗಳು ನಮ್ಮನ್ನು ಈ ಗುಣಗಳ ಪ್ರಭಾವದಿಂದ ಭೌತಿಕ ಜಗತ್ತಿನಲ್ಲಿ, ಭೌತಿಕ ಕಾಮನೆಗಳು, ಭೌತಿಕ ಚಟುವಟಿಕೆಗಳು, ಸೊ ಇದರಲ್ಲಿ ನಮ್ಮನ್ನು ಮತ್ತೆ ಇಲ್ಲಿ ಭೌತಿಕವಾಗಿ ತೊಡಗಿಸ್ತಾ ಇದೆ. ಸೊ ಇಲ್ಲಿ ಹೇಳ್ತಾ ಇರೋ ಇದನ್ನ ಅರ್ಥ ಮಾಡ್ಕೊಂಡ ವ್ಯಕ್ತಿ, ಭಗವಂತನ ಹೇಳ್ತಾ ಇರೋದು, ಅವರು ಇದರಿಂದ ದೂರ ಆಗ್ತಾರೆ. ಈ ರೀತಿಯ ದೇಹದ ಚಟುವಟಿಕೆಗಳು, ದೇಹದ ಬಂಧನಗಳಿಂದ ದೂರ ಆಗ್ತಾರೆ. ಸೊ ಶ್ರೀಲ ಪ್ರಭುಪಾದರು ಬಹಳ ದೊಡ್ಡ ಭಾವಾರ್ಥ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸೊ ಎಲ್ಲ ನಮ್ಮ ಚಟುವಟಿಕೆಗಳು, ಈಗ ನಾವೇನ್ ಅನ್ಕೊಳ್ತಾ ಇದ್ದೇವೆ, ಈ ದಿನನಿತ್ಯ ಚಟುವಟಿಕೆಗಳು ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಶ್ರಮ ಏವೈ ಕೇವಲ, ಶ್ರಮವೇ ಅಂದ್ರೆ ಇದು ನಮಗೆ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡ್ತಾ ಇಲ್ಲ. ಇದು ಕೇವಲ ನಮಗೆ ಪತನಕ್ಕೆ ಸಹಾಯ ಆಗ್ತಾ ಇದೆ. ಇನ್ನ ಭೌತಿಕವಾಗಿ ದೇಹಕ್ಕೆ ಅಂಟ್ಕೊಳ್ಳೋಕೆ ಸಹಾಯ ಆಗ್ತಾ ಇದೆ. ಸೊ ದೇಹದಿಂದ ನಾವು ಹೊರಗೆ ಬರೋಕ್ಕೆ ನಮ್ಗೆ ಸಹಾಯ ಮಾಡ್ಬೇಕು. ಏನ್ ಹೇಳ್ತಾರೆ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚಯದ್ ಅಹೇತುಕ. ಸೊ ನಾವು ಭಗವಂತನ ಭಕ್ತಿ ಸೇವೆ ತೊಡಗಿದಾಗ ನಮಗೆ ವೈರಾಗ್ಯ ಬರುತ್ತೆ, ಭೌತಿಕ ದೇಹದಿಂದ ವೈರಾಗ್ಯ ಬರುತ್ತೆ, ಈ ದೇಹದ ಭಾವನೆಯಿಂದ ವೈರಾಗ್ಯ ಬರುತ್ತೆ. ಇಲ್ಲಾಂದ್ರೆ ಇದು ಬಹಳ ಕಷ್ಟ. ಈ ದೇಹದ ಭಾವನೆಯಿಂದ ಅವರ ವೈರಾಗ್ಯ ಬರೋಕ್ಕೆ, ಇದು ನನ್ನ ದೇಹಕ್ಕೆ ಒಳ್ಳೆತಕ್ಕೆ ನಾನು ಚಟುವಟಿಕೆಗಳು ಮಾಡಬೇಕು, ನನ್ನ ಕುಟುಂಬದ ಒಳ್ಳೆತಕ್ಕೆ ಚಟುವಟಿಕೆ ಮಾಡಬೇಕು, ನನ್ನ ಸಮಾಜಕ್ಕೆ, ನನ್ನ ಜಾತಿಗೆ, ನನ್ನ ರಾಜ್ಯಕ್ಕೆ, ನನ್ನ ದೇಶಕ್ಕೆ. ಸೊ ಈ ರೀತಿ ನಮಗೆ ಅನ್ನಿಸ್ಬಹುದು, ನಮಗೆ ನಾನು ಒಳ್ಳೆ ಚಟುವಟಿಕೆಗಳು ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಮೂಲ ಇದರ ಅಸ್ತಿತ್ವ ಇದು ದೇಹದ ಭಾವ. ಸೊ ನಾವು ದೇಹ ಅಲ್ಲ. ನಾವು ಮೊದಲ ಪ್ರಶ್ನೆ ಏನು ಅಂದ್ರೆ, ನಾವು ದೇಹವಿಲ್ಲ. ಸೊ ನಾವು ದೇಹವೇ ಇಲ್ಲ ಆಗದೆ ಇರುವಾಗ ಇದರ ಒಳ್ಳೇದು, ಇದರ ಕೆಟ್ಟದ್ದು ಪ್ರಶ್ನೆ ಎಲ್ಲಿ ಬಂತು? ಸೊ ಹಾಗೆ ಇದು ನಮ್ಮ ಗುರುತು ನಮ್ಮದು ಮುಖ್ಯ. ಸೊ ಭಗವಂತನು ಮತ್ತೆ ಈ ಗುರುತಿಸ್ತಾ ಇರೋದು ಇದು, ಈ ರೀತಿಯ ಲೌಕಿಕ ಭೌತಿಕ ಚಟುವಟಿಕೆಗಳೆಲ್ಲವೂ ಕೂಡ ಶ್ರಮ. ಸೊ ಇವಾಗ 99 ಇದು ಮಾಡಿದ್ದಾರೆ. ಭಗವಂತನ ಹೇಳ್ತಾ ಇರೋದು, ಆ ರೀತಿ ನೀನು ಇಷ್ಟು ಮಾಡಿದ್ರು ನೀನ್ ದೇಹದ ಕಲ್ಪನೆಯಲ್ಲೇ ಇದ್ರೆ ಇದು ಒಂದು ರೀತಿಯ ಶ್ರಮ ಅಂತ ಹೇಳ್ತಾರೆ. ಶ್ರಮ ಇದೆಲ್ಲ ಒಂದು ಕೇವಲ ಕಾಲಹರಣ.
ಪೃಥು ಮಹಾರಾಜರ ಹತ್ರ ಏನು ಇಲ್ಲ, ಆದ್ರೆ ಪೃಥು ಮಹಾರಾಜರ ಮೂಲಕ ಇದು ನಮಗೆ ಭಗವಂತನ ಬೋಧನೆ. ಸೊ ಈ ರೀತಿ ಯಾವ ಚಟುವಟಿಕೆ ಕೂಡ, ಧಾರ್ಮಿಕ ಚಟುವಟಿಕೆ ಆದ್ರೂ ಕೂಡ ಅದು ನಮಗೆ ಈ ರೀತಿ ದೇಹದ ಕಲ್ಪನೆಯಿಂದ ಹೊರಬರಿಸ್ಬೇಕು. ಸೊ ಅದೇ ಅದರ ಪ್ರಯೋಜನ. ಅದರ ಪ್ರಯೋಜನ ಇಲ್ಲ ಅಂದ್ರೆ ಆ ಧಾರ್ಮಿಕ ಚಟುವಟಿಕೆ ಆ ಲೌಕಿಕ ಚಟುವಟಿಕೆ ಎಲ್ಲವೂ ಕೂಡ ಬೆರ್ತವೆ. ಸೊ ಆ ರೀತಿ. ಸೊ ಪ್ರಭುಪಾದರು ದೊಡ್ಡ ಭಾವಾರ್ಥ ಸೊ ಹೇಳ್ತಾ ಇರ್ತಾರೆ. ರಾಜಕೀಯ ಚಟುವಟಿಕೆಗಳು ಈಗ ಒಂದು ಕ್ರಾಂತಿಕರ ಚಟುವಟಿಕೆಗಳು ಸಮಾಜದಲ್ಲಿ, ಇದೆಲ್ಲವೂ ಕೂಡ ಕಾಲಹರಣವೇ ಅಂತ. ಯಾಕಂದ್ರೆ ಇದೆಲ್ಲವೂ ಮತ್ತೆ ಮತ್ತೆ ನಮಗೆ ದೇಹದ ಭಾವನೆಯಲ್ಲೇ ನಮ್ಮನ್ನು ತೊಡಗಿಸ್ತಾ ಇದೆ, ನಮ್ಮನ್ನು ಸಿಕ್ಕಿ ಮೋಹಗೊಳಿಸ್ತಾ ಇದೆ. ಸೊ ಆಗಿರುವಾಗ ಈ ಚಟುವಟಿಕೆಗಳಿಂದ ಪ್ರಯೋಜನ ಏನು ಬಂತು? ಶಿಲ ಪ್ರಭುಪಾದ ಅವ್ರ ಗುರುಗಳಿಗೆ ಮೊದಲು ಭೇಟಿ ಮಾಡಿದಾಗ ಶಿಲ ಪ್ರಭುಪಾದ ಇದೇ ರೀತಿ ಪ್ರಶ್ನೆ ಅವ್ರಿಗೆ. ಯಾಕಂದ್ರೆ ಅವ್ರ ಗುರು ಹೇಳಿದ್ರು, ನೀನು ಈ ಭಗವದ್ಗೀತೆ ಸಂದೇಶವನ್ನು ನೀನು ಪ್ರಚಾರ ಮಾಡಬೇಕು, ನಿಮ್ಮಂತಹ ಯುವಕರು ಪ್ರಚಾರ ಮಾಡಬೇಕು. ಯಾಕಂದ್ರೆ ಯುವಕರಿಗೆ ಬಹಳ ಶಕ್ತಿ ಇರುತ್ತೆ, ಬಹಳ ಹುಮ್ಮಸ್ಸು ಇರುತ್ತೆ, ಇನ್ನ ದೊಡ್ಡ ಜೀವನ ಮುಂದೆ ಇದೆ ಅವ್ರಿಗೆ. ಸೊ ಹಾಗೆ ಪ್ರಭುಪಾದರಾಗ 22 ವಯಸ್ಸು ಅಷ್ಟೇ, 25 ಅನ್ಕೊಳ್ತಾರೆ. 1922 1897 ಅವರ ಹುಟ್ಟು ಜನನ. 1922 ಅವ್ರ ಗುರುನ ಭೇಟಿ ಮಾಡಿ, ಗುರುಗಳು ಮೊದಲ ಬಾರಿ. ಸೊ ಶಿಲ ಪ್ರಭುಪಾದರು ಇದು ಕೇಳಿದ್ದೆ, ಇದೇನಿದು? ಯಾಕಂದ್ರೆ ಇವಾಗಲೂ ಕೂಡ ಹೇಳ್ತಾರೆ, ಇವಾಗ ಯುವಕರು ಏನಾದ್ರು ಕ್ರಾಂತಿಗಳು ಮಾಡಿ ಇದೆ, ದೇಶದ ಸರ್ಕಾರ ಬದಲು ಮಾಡ್ಬಿಡ್ತಾರೆ. ಪಕ್ಕದ ಬಾಂಗ್ಲಾದೇಶದಲ್ಲಿ ಬದಲು ಮಾಡಿದ್ರು, ನೇಪಾಳದಲ್ಲಿ ಬದಲು ಮಾಡಿದ್ರು. ಸೊ ಇಲ್ಲಿ ಯಾರೋ ಹೇಳ್ತಾರೆ, ಇಲ್ಲಿ ಭಾರತದಲ್ಲೂ ಹಾಗೆ ಮಾಡಿ ನೀವು, ಜನರಲ್ ಝೆಡ್ ಹೊಸ ಇದು ಅಂತ ಹೇಳ್ತಾರೆ. ಸೊ ಹಾಗೆ ಆಗ 100 ವರ್ಷಗಳ ಹಿಂದೆ ಕೂಡ ಭಾರತದ ಸ್ವಾತಂತ್ರ್ಯ ಸಿಕ್ಕಿದೆ. ಸೊ ಆ ರೀತಿ ಸೊ ಪ್ರಭುಪಾದರು ಆ ರೀತಿ ಅವರು ಕೂಡ ಅದರ ಪ್ರಭಾವದಲ್ಲಿ ಅವ್ರ ಗುರುಗಳಿಗೆ ಅವರು ಪ್ರಶ್ನೆ ಯಾರು ಕೇಳ್ತಾರೆ? ಇದೆಲ್ಲ ಅಗತ್ಯ ಅಲ್ಲ. ಮೊದಲು ನಮಗೆ ಸ್ವತಂತ್ರ ಬೇಕು, ನಮ್ಮ ದೇಶ ಸ್ವತಂತ್ರ ಆಗ್ಬೇಕು, ನಮ್ಮ ದೇಶ ಬೇರೆ ಇದರಿಂದ ಹೊರಗೆ ಬರಬೇಕು. ಸೊ ಪ್ರಭುಪಾದ ಗುರುಗಳು ಹೇಳಿದ್ರು, ಇಲ್ಲ ಇದೆಲ್ಲ ನಿಜವಾದ ಸ್ವತಂತ್ರ ಅಂದ್ರೆ ಈ ಭೌತಿಕ ಮಾಯಾ ಪ್ರಕೃತಿ ಹಿಡಿತದಿಂದ ಹೊರಗೆ. ಸೊ ಎಲ್ಲರೂ ಕೂಡ ಈ ಹಿಡಿತದಲ್ಲೇ ಇದ್ದಾರೆ. ಭಾರತೀಯರು ಇದರ ಹಿಡಿತದಲ್ಲೇ ಇದ್ದಾರೆ, ಬ್ರಿಟಿಷರು ಇದರ ಹಿಡಿತದಲ್ಲೇ ಇದ್ದಾರೆ, ಅಮೆರಿಕನ್ನರು ಇದರಲ್ಲೇ ಹಿಡಿತದಲ್ಲಿದ್ದಾರೆ, ರಷ್ಯನ್ನವರು ಇದರ ಹಿಡಿತದಲ್ಲಿದ್ದಾರೆ, ಪಾಕಿಸ್ತಾನವರು ಇದರಲ್ಲಿ ಹಿಡಿತ. ಯಾರು ಇದರಿಂದ ಹಿಡಿತದಲ್ಲಿ ಇಲ್ಲ, ಯಾರು ಈ ಮೂರು ಗುಣಗಳ ಪ್ರಭಾವದಿಂದ. ಸೊ ಇದು ಅದರಿಂದ ಹೊರಗೆ ಬರೋದು ನಿಜವಾದ ಸ್ವತಂತ್ರ. ಸೊ ಆತ್ಮ ಸ್ವತಂತ್ರ ಅಂದ್ರೆ ಮೋಕ್ಷ, ಮುಕ್ತಿ. ಸೊ ಮಾನವ ಜನ್ಮದಲ್ಲಿ ಸಾಧ್ಯ ಆಗುತ್ತೆ. ಇದು ಬೇರೆ ಪ್ರಾಣಿ ಜನ್ಮದಲ್ಲಿ, ಬೇರೆ ಜಲಚರರು, ಇದು ಮರಗಳು ನಮಗಿಂತ ದೊಡ್ಡ ಜೀವಾವಧಿಯೇ ಇದೆ. ಎಷ್ಟೋ ಜೀವಿಗಳಿದ್ದಾರೆ, ಎಷ್ಟೋ ಇದು ನೋಡಿದ್ರೆ ಗಿಡ ಮರಗಳು ಅದು 100,000 ಸಾವಿರಾರು ವರ್ಷಗಳು ಇರೋ ಮರ ಗಿಡಗಳಿವೆ. ಸೊ ಅದೇ ರೀತಿಯಲ್ಲಿ ಪ್ರಾಣಿಗಳು ಕೂಡ ಇವೆ, 150, 200, 300, 400, 500 ವರ್ಷಗಳಿರೋದೆಲ್ಲ ಜೀವಿಗಳಿವೆ. ಸೊ ಅಷ್ಟು ದೊಡ್ಡ ಇದು ತರೋ ಕಿಮ್ನ ಜೀವಂತಿ ಸೊ ಅಂತ ಹೇಳ್ತಾರೆ. ಸೊ ಇದು ನಾವು ಮನುಷ್ಯರಂದ್ರೆ ನಾವು ಈ ತರ ವೈದ್ಯಕೀಯ ಇದರಿಂದ, ಇಲ್ಲಾಂದ್ರೆ ಇನ್ನೊಂದು ವೈಜ್ಞಾನಿಕ ಇದರಿಂದ, ತಾಂತ್ರಿಕದಿಂದ ನಮ್ಮ ಜೀವಾವಧಿಯನ್ನು ದೊಡ್ಡದು ಮಾಡ್ಬಿಟ್ರೆ ನಾವು ಉತ್ತಮರು ಅಲ್ಲ. ಸೊ ನಮಗಿಂತ ಇದು ಯಾವುದು ಇಲ್ದೇನೆ, ಇದು ಯಾವ ರೀತಿಯ ಮದ್ದುಗಳು ಇಲ್ದೇನೆ, ಇದು ಯಾವ ರೀತಿಯ ಒಂದು ಶೋಧನೆಗಳಿಲ್ದೇನೆ ಜೀವಿಗಳಿದೆ ಪ್ರಕೃತಿಯಲ್ಲಿ, ನಮಗಿಂತ ದೊಡ್ಡ ಆಯುಷ್ಯ ಇದೆ. ಕೇಳ್ತೀವಿ ನಾವು ಎಷ್ಟು ಯಾವುದು ಮರಗಳು 5,000 ವರ್ಷಗಳ ಮರ, 7,000 ವರ್ಷಗಳ ಮರ. ಸೊ ಅಂದ್ರೆ ಅದಕ್ಕೆ ಗೊತ್ತು ಹೇಗೆ ಈ ಪ್ರಕೃತಿಯಲ್ಲಿ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಈ ಪ್ರಕೃತಿಯಲ್ಲಿ ಅದರ ಜೀವಾವಧಿ ಅಷ್ಟು, ಆಯುಷ್ಯ ಅಷ್ಟು ದೊಡ್ಡದು ಮಾಡೋದು. ಹೇಳ್ತಾರೆ ಒಂದೊಂದು ದೇಹದ ಭಾಗ, ಯಾವುದೋ ಒಂದು ಮರ ಯಾವುದೋ ನೋಡೋದು ಕೇಳ್ತಾ ಇದ್ದೆ ನಾನು, ಅದರಲ್ಲೂ ಎಷ್ಟು ಭಾಗಗಳು ಸುಮಾರು 89% ಅದು ಪ್ರಾಣ ಕಳೆದುಕೊಂಡ್ಬಿಟ್ಟಿದೆ ಅಂತ. ಆದರೆ ಇನ್ನೊಂದು ಭಾಗದಿಂದ ಅದೇ ದೇಹದಲ್ಲಿ ಅದೇ ಇದರಲ್ಲಿ ವೃಕ್ಷದಲ್ಲಿ ಆ ಜೀವಿ ಬೇರುಗಳು ಇದೆ, ಮತ್ತೆ ಇನ್ನ ಅದರ ಜೀವನ ಮುಂದುವರಿತಾರೆ. ಇನ್ನ ಎಷ್ಟು 1000 ವರ್ಷಗಳು, 100 ವರ್ಷಗಳು ಬದುಕ್ತದೆ. ಅದೇ ರೀತಿ ನೋಡಿದ್ರೆ ಬೇರೆ ಭಾಗಗಳೆಲ್ಲ ಆಗ್ಬಿಟ್ಟಿದೆ, ಅದರ ಬೇರುಗಳು ಅಲ್ಲಿ ಏನು ಇದಿಲ್ಲ, ಇನ್ನೊಂದು ಬುಡದ ಇನ್ನೊಂದು ಅದಕ್ಕೆ ಬೇರೆ ಬೇರೆ ಭಾಗಗಳಿರುತ್ತೆ, ರೆಂಬೆಗಳು, ಅದೆಲ್ಲ ಕೂಡ ಇದಾಗಿದೆ. ಆದ್ರೆ ಇನ್ನೇನೋ ಒಂದು ಭಾಗದಲ್ಲಿ ಅದರ ಮುಂದುವರಿಕೆ ಆಗ್ತದೆ. ಸೊ ಹೀಗೆ ಪ್ರಕೃತಿಯಲ್ಲಿ ಭಗವಂತನು ಮಾಡಿದ್ದಾರೆ. ಸೊ ನಮಗೆ ಇದರಿಂದ ಕಲ್ತ್ಕೊಳ್ಬಹುದು. ಕೇವಲ ಆಯುಷ್ ದೊಡ್ಡದು ಮಾಡಿದ್ರೆ ಪ್ರಯೋಜನ ಇಲ್ಲ. ನಮ್ಮ ಆಯುಷ್ಯ ಎಷ್ಟಿದ್ರು ಆ ಚಿಕ್ಕ ಆಯುಷ್ಯಲ್ಲೇ ನಾವು ಕೃಷ್ಣ ಪ್ರಜ್ಞೆನ ಮಾಡಬೇಕು. ಈ ಒಂದು ಪ್ರಕೃತಿಯ ಹಿಡಿತದಿಂದ, ಈ 3 ಗುಣಗಳ ಹಿಡಿತದಿಂದ ನಾವು ಹೊರಗೆ ಬರಬೇಕು.
ರಾಜಸ ಗುಣ ತಾಮಸ ಗುಣ ಇದೆ. ಇದು ಇದು ಹಿಡಿದಿಟ್ಟಿದೆ ನಮಗೆ ಹಿಡಿದಿಟ್ಟು ಇದಾಗೆ ನಮಗೆ ಮುಂದುವರಿತಾ ಇದೆ. ನಮ್ಮ ಇಚ್ಛೆಗಳು, ನಮ್ಮ ಕರ್ಮ ಫಲಗಳು ಮುಂದುವರಿತಾ ಇದೆ. ಸೊ ಇದನ್ನು ಹೇಗೆ ನಿಲ್ಲಿಸೋದು, ಈ ಚಕ್ರವನ್ನು ಹೇಗೆ ನಿಲ್ಲಿಸೋದು, ಸೊ ಅದು ಮುಖ್ಯ. ತರವೋ ಕಿಮ್ನ ಜೀವಂತಿ. ಸೊ ಅದು ಒಂದು ಶ್ಲೋಕ ಬಹಳ ಚೆನ್ನಾಗಿ ಇನ್ನೊಂದ್ ಕಡೆ ಇರೋದು ಶಾಸ್ತ್ರದಲ್ಲಿ. ದೊಡ್ಡ ಆಯುಷ್ ಇದ್ರೆ ಏನ್ ಪ್ರಯೋಜನ? ಇದು ಗಿಡ ಮರಗಳು ನಮ್ಗಿಂತ ದೊಡ್ಡ ಆಯುಷ್ ಪಡೆದಿವೆ. ತರವೋ ಕಿಮ್ನ ಜೀವಂತಿ ಶ್ವಸಂತಿ ಉಸಿರಾಟ. ನಾವ್ ಹೇಳ್ಬೋದು ಇಲ್ಲ ಆದ್ರೆ ಅದ್ರ ನೋಡಿ ಎಲ್ಲಿ ಉಸಿರಾಡ್ತಾ ಇದೆ. ಮರಗಳು ಇದೆ, ಜೀವ ಇದೆ ಗೊತ್ತು, ಅದು ಉಸಿರಾಟ ಇಲ್ಲ, ಆದ್ರೂ ಆ ರೀತಿಯ ಚಟುವಟಿಕೆ ಇಲ್ಲ. ಅದಕ್ಕೆ ಹೇಳ್ತಾರೆ ಬ್ಲ್ಯಾಕ್ ಸ್ಮಿತ್. ಯಾರು ಬ್ಲ್ಯಾಕ್ ಸ್ಮಿತ್ ಅಂದ್ರೆ ಇದು ಮಾಡೋದು, ಕನ್ನಡದಲ್ಲಿ ಏನ್ ಹೇಳ್ತೀವಿ ಬ್ಲ್ಯಾಕ್ ಸ್ಮಿತ್ಗೆ? ಕಬ್ಬಿಣ ಹೊಡೆಯೋರು. ಸೊ ಅವ್ರು ಇದ್ರಲ್ಲಿ ಕೂಡ ಅವರು ಇದನ್ ಮಾಡ್ತಾರೆ, ಏನೋ ಅದೊಂದು ಇದು ಶ್ವಾಸ ಇದ್ ಮಾಡೋ ತರ ಗಾಳಿ ಬರೋದಕ್ಕೆ ಸೊ ಹೇಳ್ತಾರೆ ಅದು ಕೂಡ ಅಲ್ಲಿ ಗಾಳಿ ಇದ್ ಮಾಡ್ತಾ ಇದೆ. ಸೊ ಏನ್ ನಮ್ದೇನು ದೊಡ್ಡದು, ನಮ್ಗೆ ಶ್ವಾಸ ತಗೊಳ್ತಾ ಇದ್ದೇವೆ, ಅದರಿಂದ ನಮ್ಮ ಚಟುವಟಿಕೆಗಳಾಗ್ತಾ ಇದೆ ಅಂತ. ಸೊ ಇದೆ ಅದು ನಿಸರ್ಗದಲ್ಲಿ, ಅವು ಕೂಡ ಇದರಲ್ಲೂ ಇದೆ. ಮತ್ತೆ ಹೇಳ್ತಾರೆ ಇಲ್ಲ ನಮಗೆ ಇದು ವಂಶಗಳನ್ನು ಉದ್ಧಾರ ಮಾಡೋದು, ವಂಶಗಳಿಂದ ಹೆಚ್ಚು ಜನಸಂಖ್ಯೆ ಹೆಚ್ಚಿಸೋದು ಶಕ್ತಿ ಇದೆ. ಸೊ ಹೇಳ್ತಾರೆ ಇಲ್ಲ ಇದಕ್ಕೆ ಎಲ್ಲರೂ ಇದೆ, ಈ ತರ ವೀರ್ಯಗಳನ್ನ ಇದು ಮಾಡೋದು ಎಲ್ಲ ಜೀವಿಗಳು ಮಾಡ್ತಾರೆ, ಎಲ್ಲ ಪ್ರಾಣಿಗಳು ಮಾಡ್ತಾರೆ. ಸೊ ನಮಗೆ ಹೆಚ್ಚು ಏನು ಇಲ್ಲ, ಮನುಷ್ಯನಿಗೆ ಹೆಚ್ಚು ಅಂದ್ರೆ ನಾವು ಈ ತರ ಭೌತಿಕವಾಗಿ ನಾವು ಆನಂದ, ಭೌತಿಕವಾಗಿ ಸುಖ, ಭೌತಿಕವಾಗಿ ಮುಂದೆ ಪಡೆಯೋದು ನಮಗಿಂತ ಹೆಚ್ಚೇ ಇದೆ. ಇಂದ್ರಿಯ ಸುಖವಾಗಿ ನೋಡ್ಬೇಕಂದ್ರೆ ಪ್ರಾಣಿಗಳು ನಮಗಿಂತ ಮುಂದೆ ಇದ್ದಾರೆ, ಬಹಳ ಮುಂದೆ ಇದ್ದಾರೆ. ಸೊ ನಾವು ಹೆಚ್ಚು ಅಂದ್ರೆ ನಾವು ಸ್ಪೆಷಲ್. ನಾವು ಇದಂದ್ರೆ ನಾವು ಮನುಷ್ಯ ಜನ್ಮದ ಬುದ್ಧಿಯನ್ನು ಇದನ್ನು ಭಗವಂತನ ಕಡೆಗೆ ತಿರುಗಿಸಿ, ಈ ಭಗವಂತನ ಈ ಪ್ರಕೃತಿಯಿಂದ ಹಿಡಿತದಿಂದ ಹೊರಗೆ ಬರೋ ಪ್ರಯತ್ನದಲ್ಲಿ ನಾವು ತಗೋಬೇಕು. ಇದೇ ಕಲ್ಪನೆಯಿಂದ ನಾವು ಹೊರಗೆ ಬರೋ ಒಂದು ಸಾಧ್ಯತೆಯನ್ನು ನೋಡ್ಬೇಕು. ಸೊ ಅದು ನಮ್ಮ ಮುಂದೆ ನಮ್ಮ ಮುಂದುವರಿಕೆ, ಅಂದ್ರೆ ನಮ್ಮ ಅಡ್ವಾನ್ಸ್ಮೆಂಟ್. ಅಂದ್ರೆ ಬೇರೆ ಎಲ್ಲ ಅಡ್ವಾನ್ಸ್ಮೆಂಟ್ ಇಲ್ಲ. ಸೊ ಇದೇ ಭಗವಂತನ ಇಲ್ಲಿ ಮತ್ತೆ ಇದು ದೇಹದ ಪರಿಕಲ್ಪನೆ. ಸೊ ಇದರಿಂದ ಅಂಟಿಕೊಂಡಿರೋದಿಲ್ಲ ಬುದ್ಧಿವಂತರು ಅಂತ ಭಗವಂತನು ತಿಳಿಸ್ಕೊಡ್ತಾ ಇದೆ. ಮತ್ತೆ ಶಿಲ ಪ್ರಭುಪಾದ ಮುಂದುವರಿಸ್ತಾ ಭಾವಾರ್ಥದಲ್ಲಿ ಅರ್ಜುನನಿಗೂ ಕೂಡ ಭಗವಂತನ ಇದೇ ತರ ಉಪದೇಶ. ನೀನು ಈ ವೇದಗಳ ಆಚರಣೆನೇ ಆಗ್ಬೋದು, ಆದರೆ ಈ 3 ಗುಣಗಳಿಂದ ಹೊರಗೆ ಬರಬೇಕು, ಅದು ಜೀವನದ ಪರಿಪೂರ್ಣತೆ ಅಂತ ಭಗವಂತನ ತಿಳಿಸ್ತಾರೆ. ಸೊ ಈ ಚಟುವಟಿಕೆಗಳಂದ್ರೆ ಭಕ್ತಿಯ ಚಟುವಟಿಕೆಗಳಂದ್ರೆ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನಾ, ವಂದನ. ಸೊ ಇದರ ಪರಿಣಾಮ ಏನು ಅಂದ್ರೆ ನಾವು ಭಗವಂತನ ತೃಪ್ತಿ ಮಾಡಿಸಿ ಈ ಹಿಡಿತದಿಂದ, ಪ್ರಕೃತಿಯ ಹಿಡಿತದಿಂದ ಹೊರಗೆ ಬರಕ್ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಪ್ರಕೃತಿ ಹಿಡಿತದಿಂದ ದೈವೀಯೇಶ ಗುಣಮಯಿ ಮಮ ಮಾಯಾ ದುರತ್ಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತ ಅಂತ ಇರುತ್ತೆ. ಸೊ ಭಗವಂತನ ಕೃಪೆಯಿಂದನೇ ಈ ಮಾಯಾಶಕ್ತಿ ನಮ್ಮನ್ನು ಬಿಡಿಸು. ಹೇಗೆ ಜೈಲಲ್ಲಿ ಅವರು ಜೈಲ್ ಅಧಿಕಾರಿಗಳು ಯಾವಾಗ ಬಿಡ್ತಾರೆ ಅಂದ್ರೆ ಸರ್ಕಾರದಿಂದ ಆದೇಶ ಬೇಕು, ಸರ್ಕಾರದ ಆದೇಶ ಇಲ್ಲದೆ ಅವ್ರು ಯಾಕೆ ಜೈಲಿಂದ ಬಿಡ್ತಾರೆ? ಸೊ ಹಾಗೆ ಮಾಯಾದೇವಿ 3 ಗುಣಗಳನ್ನು ಅವರು ಇದು ಮಾಡಿ ನಮ್ಮನ್ನು ಇಲ್ಲಿ ಬಂಧಿಸಿರುವ ದೇವತೆ. ಸೊ ಅವ್ರು ಯಾವಾಗ ಬಿಡ್ತಾರೆ ಅಂದ್ರೆ ಭಗವತ್ ಕೃಷ್ಣನಿಂದ ಆದೇಶ ಬೇಕು, ಆದೇಶ ಇದ್ದಾಗಲೇ ಸಾಧ್ಯ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ, ಸೇರಿಸ್ತೀರಾ ಅಂದ್ರೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಮಹಾವಿಷ್ಣು ಯಾಗ ಮಾಡೋದ್ರ ಉದ್ದೇಶ ಯಜ್ಞ ಪುರುಷನನ್ನು ತೃಪ್ತಿಪಡಿಸೋದು. ಇಲ್ಲಿ ಅದು ನೆರವೇರ್ಬಿಟ್ಟಿದೆ. 99 ಅಲ್ಲಿ ವಿಷ್ಣು ಆವಿರ್ಭಾವ ಆಗ್ಬಿಟ್ಟಿದ್ದಾನೆ. ಮತ್ತೆ ಅವನು ಇದೆಲ್ಲ ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ ಇಂದ್ರನಿಗೂ ಅಪ್ಲೈ ಆಗ್ತಾ ಇದೆ ಅಂತ. ಅಂದ್ರೆ ಇಂದ್ರ ದೇಹ ಭಾವನೆಯಲ್ಲಿ ಇದ್ದಾನೆ, ಅದ್ರಿಂದ ನಿನ್ ಮೇಲೆ ಅಸೂಯೆ ಇಟ್ಕೊಂಡಿದ್ದಾನೆ. ಆ ರೀತಿ ನೀನಿರ್ಬೇಡ. ಪ್ರಗತಿ ಅಂತಂದ್ರೆ ಭಗವಂತನನ್ನ ಸುಪ್ರೀತಗೊಳಿಸುವಂತದ್ದು. ದೇಹ ಭಾವನೆಯಲ್ಲೇ ಇದ್ದಿದ್ರಿಂದ ಇಬ್ರಿಗೂ ಈ ರೀತಿ ಪೈಪೋಟಿ ಆಗಿರೋಂಥದ್ದು, ಅದನ್ನ ಬಿಟ್ಟು ಬಿಡುವಂತ ಇಬ್ರಿಗೂ ಸೇರಿಸಿ ಹೇಳ್ತಾರೆ. ಇಬ್ಬರಿಗೂ ಅನ್ವಯವಾಗುತ್ತೆ. ಕರೆಕ್ಟ್. ಇಬ್ಬರಿಗೂ ಉಪದೇಶ ಅವ್ರಿಗೂ ಕೂಡ ಆಗುತ್ತೆ. ಎಸ್, ಇಂದ್ರನಿಗೂ ಕೂಡ ಇನ್ನ ಹೆಚ್ಚೇ ಇದಾಗುತ್ತೆ. ನೀವು ಹೇಳೋ ರೀತಿಯಲ್ಲಿ ಪೃಥು ಮಹಾರಾಜರ್ಗಿಂತ ಇಂದ್ರನಿಗೆ ತುಂಬಾ ಅನ್ವಯವಾಗುತ್ತೆ ಇದು. ಹೌದು, ಇಂದ್ರ 100 ಯಾಗಗಳು ಮಾಡಿದ್ದಾರೆ, ಆದ್ರೂ ಈಗ ಅವರು ದೇಹ ಕಲ್ಪನೆ, ದೇಹ ಭಾವನೆಯಲ್ಲೇ ಇದ್ದಾರೆ ಇನ್ನ ಅವರು. ಸೊ ಎಸ್, ಜಾಸ್ತಿನೇ ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮೇಲಿನ ಲೋಕಗಳು ಯಾವ್ಯಾವ್ದು ಪ್ರಭು? ಸ್ವಲ್ಪ ಹೇಳಿ ಪ್ರಭು. ಯಾವ್ದು ಮಾತಾಜಿ? ಮೇಲಿನ ಲೋಕಗಳು ಯಾವ್ಯಾವ್ದು? ಈಗ ಕೆಳಗೆ ಅದೋ ಲೋಕದಲ್ಲಿ ಅತಾಳ ಪತಾಳ ಸುತಾಳ ಅಂತ ಇದೆಯಲ್ಲ, ಮೇಲಿನ ಲೋಕಗಳು ಯಾವ್ದು ಪ್ರಭು? ಸೊ ಭುವರ್ಲೋಕ, ಸ್ವರ್ಗಲೋಕ,
ಸೊ ನಾವು ನೋಡ್ತೀವಿ ಚಂದ್ರ ಇದೆಲ್ಲ ಸತ್ಯಲೋಕ. ಅಮೃತಲೋಕ, ಸತ್ಯಲೋಕ. ಸತ್ಯಲೋಕ. ಹಾಗೆ ತಪೋಲೋಕ, ಜನಲೋಕ, ಜನಲೋಕ, ತಪೋಲೋಕ, ತಪಲೋಕ, ಸತ್ಯಲೋಕ. ಸಿದ್ಧಲೋಕ. ಗೋ- ಸೊ ಅಲ್ಲಿ ಹುಟ್ಟಿದ್ರೆ ನಿಮ್ಗೆಲ್ಲ ಸಿದ್ಧಿಗಳು ಇರುತ್ತೆ. ಹೇಗೆ ಗೋಲೋಕ ವೃಂದಾವನ ಅಲ್ಲೇ ಬರುತ್ತೆ ಪ್ರಭು. ಗೋಲೋಕ ವೃಂದಾವನ ಈ ಭೌತಿಕ ಲೋಕಗಳಿಗಿಂತ ಮೇಲೆ. ಅದೇನ್ ಹೇಳ್ತಾರೆ ಅದು ಬ್ರಹ್ಮ ಸಮೇತ ಹೇಳೋದು, ಗೋಲೋಕ ನಾಮ್ನಿ ನಿಜದಾಮ್ನಿ ತಲೇಚ ತಸ್ಯ. ತಲೆ ಅಂದ್ರೆ ಕೆಳಗೆ. So ಹೇಳ್ತಾರೆ ಗೋಲೋಕಧಾಮ ಮೊದಲು, ಹಾಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಬ್ರಹ್ಮದೇವರು. ಅದರ ಕೆಳಗೆ ದೇವಿ ಮಹೇಶ ಹರಿಧಾಮಸು ತೇಷು ತೇಷು. ಸೊ ಅವ್ರು ಹೇಳೋದು ಕೆಳ ಹಂತದಲ್ಲಿ ದೇವಿಧಾಮ. ಸೊ ಇದೆಲ್ಲ ನಾವೇನ್ ಹೇಳ್ತೇವೆ ಈ 14 ಲೋಕಗಳು ಅಂತ ಹೇಳೋದು, ಬ್ರಹ್ಮಲೋಕಗಳಿಂದ ಸೇರಿ ಕೆಳಗೆ ಪಾತಾಳವರೆಗೂ ಇದೆಲ್ಲವೂ ಕೂಡ ದೇವಿಧಾಮ. ಸೊ ಈ ಜೈಲ್ ಇದು, ಈ ಜೈಲಿನ ಅಧಿಕಾರಿ ದೇವಿ, ದುರ್ಗಾದೇವಿ. ದುರ್ಗಾ ಅವ್ರನ್ನ ನಾವು ಕ್ರಾಸ್ ಮಾಡಕ್ ಆಗೋದಿಲ್ಲ, ಬಿಡೋದಿಲ್ಲ. ಅವ್ರು ಕೋಟೆಯಾಗಿ ಇಟ್ಕೊಂಡಿದ್ದಾರೆ ದೇವಿಧಾಮ. ಇದನ್ನು ಬಿಟ್ಟು ಹೇಳ್ತಾರೆ ಮಹೇಶಧಾಮ ಇದೆ. ದೇವಿ ಮಹೇಶ ಅಂದ್ರೆ ಶಿವ, ಅಲ್ಲಿ ಬ್ರಹ್ಮಜ್ಯೋತಿ. ಇದರಿಂದ ಏನೋ ಯಾರು ಬಿಡುಗಡೆಯಾಗಿ ನಾನು ಆತ್ಮ, ನಾನು ಭಗವಂತನ ಅಂಶ, ಅದನ್ನ ಅರಿವಿಲ್ಲದೆ ಅಹಂ ಬ್ರಹ್ಮಾಸ್ಮಿ ಅಂತ ಅದರಲ್ಲಿ ಅಟ್ಲೀಸ್ಟ್ ಅಷ್ಟಾದ್ರೂ ಅವರು, ತುಂಬಾ ಕಷ್ಟ ಇದೆ, ಅದರಲ್ಲಿ ಯಾರು ರೀಚ್ ಆದ್ರೆ ಅದು ಮಹೇಶಧಾಮ, ಭಗವಂತನ ಬ್ರಹ್ಮಜ್ಯೋತಿಯ ಇದರಲ್ಲಿ ಇದಾಗೋದು ಮಹೇಶಧಾಮ. ದೇವಿ ಮಹೇಶ ಹರಿಧಾಮ, ಅದ್ರ ಮೇಲೆ ಹರಿಧಾಮ ಅಥವಾ ವೈಕುಂಠಧಾಮ. ಸೊ ವೈಕುಂಠಧಾಮ ಅಲ್ಲಿ ಭಗವಂತನ 4 ಕೈ ರೂಪಗಳಲ್ಲಿ ಭಗವಂತನ ಅಸ್ತಿತ್ವ. ಅಲ್ಲಿ ನಾರಾಯಣ, ಪ್ರದ್ಯುಮ್ನ, ಎಷ್ಟು 100,000 ಲಕ್ಷಾಂತರ, ಏನು ಸಂಖ್ಯೆ ಇಲ್ಲ, ಅಷ್ಟು ವೈಕುಂಠ ಲೋಕಗಳು. ಅದನ್ನ ಹರಿಧಾಮ ಅಂತ ಹೇಳ್ತಾರೆ. ಆ ಹರಿಧಾಮಗಳಲ್ಲಿ ಶ್ರೇಷ್ಠವಾದ ಧಾಮ ಗೋಲೋಕಧಾಮ. ಅಲ್ಲಿ ಭಗವಂತನು ಮೂಲ ರೂಪ ಕೃಷ್ಣನ 2 ಕೈಗಳ ರೂಪದಲ್ಲಿ ಭಗವಂತನ ಇದು ಅಂತ ಹೇಳ್ತಾರೆ. ಇದು ಶಾಸ್ತ್ರ ಬ್ರಹ್ಮದ ಸಂಹಿತೆಯ ಮಾತು ಇದು. ಸೊ ನಾವು ಯಾರು ನೋಡಿಲ್ಲ ನಾವು, ಆದ್ರೆ ಬ್ರಹ್ಮದೇವರ ಮಾತಿನಿಂದ ನಾವು ಸ್ವೀಕರಿಸೋಣ.